ಪಾಶಾಂಕುಶಧರ ಪರಮ ಪವಿತ್ರ ಮೂಷಿಕ ವಾಹನ ಮುನಿಜನ ಪ್ರೇಮ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಮೋದದಿ ನಿನ್ನಯ ಪಾದವ ತೋರೋ ಮೋದದಿ ನಿನ್ನಯ ಪಾದವ ತೋರೋ ಸಾಧು ವಂದಿತನೇ ಆದರದಿಂದಲೇ ಸಾಧು ವಂದಿತನೇ ಆದರದಿಂದಲೇ ಸರಸಿ ಜನಾಭಸಿ ಪುರಂದರ ವಿಠಲನ ಸರಸಿ ಜನಾಭಸಿ ಪುರಂದರ ವಿಠಲನ ನಿರತ ನೆನೆಯುವಂತೆ ನೀ ಜಯ ಮಾಡೋ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ. ಮಾತಾ ಬೆನ್ನೆರೆನ ಮೋಕಿಡು ಎದುಕೊಡು ಪಣ್ಣದು ಎಂಕ್ಲ ಸಂಸ್ಥೆದ ಉಪಾಧ್ಯಕ್ಷರಾಯಿನಂಚಿನ ಶ್ರೀಮತಿ ರಾಜೀವಿ ಕೆಂಪುಮಣ್ಣು ಬೇಡ ಕೇನೊಂದು ವಂದಿತ ವಿಘ್ನ ನಿವಾರಕ ವಿಘ್ನೇಶ್ವರಿಯನಿಗೆ ಪ್ರಥಮತ ವಂದಿಸುತ್ತಾ ಸರ್ವರಿಗೂ ಗಣೇಶೋತ್ಸವದ ಶುಭ ಹಾರೈಕೆಗಳು. ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿ ರಿಜಿಸ್ಟರ್ಡ್ ಇದರ 47ನೇ ವರ್ಷದ ಗಣೇಶೋತ್ಸವ ಸಮಾರಂಭಕ್ಕೆ ಆಗಮಿಸಿದ ತಮಗೆಲ್ಲರಿಗೂ ಆದರದ ಸ್ವಾಗತ. ಯತ್ರ ನಾರೇಶು ಪೂಜ್ಯತೆ ರಮಂತೆ ತತ್ರ ದೇವತಾ. ಎಲ್ಲಿ ನಾರಿಯರನ್ನು ಪೂಜಿಸಲ್ಪಡುತ್ತಾರೋ ಅಲ್ಲಿ ದೇವತೆಗಳು ನೆಲೆಸುತ್ತಾರೆ ಎನ್ನುವ ಮಾತಿನಂತೆ ಇಂದಿನ ಈ ಮಾತೃ ಸಂಗಮಕ್ಕೆ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಉತ್ತಮ ಸಾಧನೆಗೈದಂಥ ಧೀರ ಮಹಿಳಾಮಣಿಗಳನ್ನು ಆಹ್ವಾನಿಸುತ್ತಿದ್ದೇವೆ. ಉಪನ್ಯಾಸ ಮಾಡಲಿರುವ ಸ್ವಾಗತಿಸ್ತಾರೆ. ಅತಿಥಿಗಳಲ್ಲಿ ಇನ್ನು ವಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ ಶಾಂತಿ ಶಾಂತಿ ಓಂ ಶಾಂತಿ ಶಾಂತಿ. ಇಂದಿನ 47ನೇ ವರ್ಷದ ಗಣೇಶೋತ್ಸವದ ಅಂಗವಾಗಿ ಏರ್ಪಡಿಸಿದ ಎಲ್ಲ ಕಾರ್ಯಕ್ರಮಗಳನ್ನು ನೋಡಿ ಬಹಳ ಸಂತೋಷದಾಯಕವಾಗಿದೆ. ಇಲ್ಲಿನ ಅಚ್ಚುಕಟ್ಟುತನ ಮಹಿಳೆಯರ ಒಗ್ಗಟ್ಟುತನ ನೋಡಿ ನನಗೆ ನಿಜವಾಗಿ ಸಂತೋಷವಾಗಿದೆ. ಶ್ರೀ ದೇವರ ಕೃಪೆಯಿಂದ ಗಣೇಶನ ಆಶೀರ್ವಾದ ಸರ್ವರಿಗೂ ಸರ್ವ ರೀತಿಯಲ್ಲೂ ಸರ್ವ ಕಾರ್ಯಗಳಿಗೂ ಒಂದು ಆಶೀರ್ವಾದ ದೇವರದ ನೆರವು ಎಲ್ಲರಿಗೂ ಯಾವಾಗಲೂ ಸಿಕ್ಕಲಿ ಎಂದು ಪ್ರಾರ್ಥಿಸುತ್ತಾ ನಾನು ಈ ಕಾರ್ಯ ರಾಷ್ಟ್ರದಲ್ಲಿ ಪರರ ಹಂಗಿನಲ್ಲಿ ನಮ್ಮತನವನ್ನು ಕಳೆದುಕೊಳ್ಳುತ್ತಿದ್ದೇವೆ.
ಸ್ವಾರ್ಥ ನಮ್ಮಲ್ಲಿ ಮನೆ ಮಾಡಿದೆ. ಸ್ನೇಹಪರತೆ ಇಲ್ಲ. ನಮ್ಮಲ್ಲಿರುವಂಥ ಸಂಕುಚಿತ ಮನೋಭಾವ, ಮನೋವೃದ್ಧಿ ಎಲ್ಲಿವರೆಗೆ ನಮ್ಮಲ್ಲಿ ಇರುತ್ತದೆಯೋ ಅಲ್ಲಿವರೆಗೆ ನಮ್ಮ ನಾಡು ಎಲ್ಲಿಂದ ಉದ್ಧಾರವಾಗಲು ಸಾಧ್ಯ? ಬಂಧುಗಳೇ, ನಾವು ಸ್ನೇಹವನ್ನು ಕೂಡಿ ಪಡಿಬೇಕು. ಅದಕ್ಕೆ ಈ ವೇದಿಕೆ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಒಂದು ವೇದಿಕೆಯಾಗಿದೆ. ಹಿಂದಿನ ಕಾಲದಲ್ಲಿ ಭಗವಂತ ಅನ್ಯಾಯಗಳನ್ನು ಹೆಚ್ಚಾದಾಗ ಅನೇಕ ರೂಪದಲ್ಲಿ ಹುಟ್ಟಿಕೊಂಡು ಬಂದಿದ್ದ. ಆದರೆ ಇದು ಕಲಿಯುಗ. ಸಂಘ ಅನ್ನುವುದು ಕಲಿಯುಗ. ಸಂಘೇ ಶಕ್ತಿ ಕಲಿಯುಗ. ಆ ಸಂಘ ಶಕ್ತಿಯನ್ನು ಈ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯಲ್ಲಿ ನಾವು ನೋಡ್ತಾ ಇದ್ದೇವೆ. ಎಲ್ಲ ಇಲ್ಲಿನ ಪದಾಧಿಕಾರಿಗಳಿಗೆ ನಾನು ಅಭಿವಂದಿಸ್ತೇನೆ. ಈ ಸಂಘ ಎನ್ನುವುದು, ಈ ಸಂಘದ ಮೂಲಕ ಕಲಿಯುಗವನ್ನು ನಾವು ಮತ್ತೆ ಹುಟ್ಟಿ ಹಾಕಬೇಕಾಗಿದೆ ಬಂಧುಗಳೇ. ಎಲ್ಲಿವರೆಗೆ ನಮ್ಮಲ್ಲಿ ಹಿಂದುತ್ವ ಇಲ್ವಾ ಅಲ್ಲಿವರೆಗೆ ನಮ್ಮಲ್ಲಿ ಖಂಡಿತ ನಮ್ಮ ಸ್ವಾರ್ಥ ಮನೋಭಾವ ಹೋಗುವುದೇ ಇಲ್ಲ. ನಮ್ಮತನವನ್ನು ನಾವು ಎಚ್ಚೆತ್ತುಕೊಳ್ಬೇಕು. ಎಸ್ ವಿ ಪರಮೇಶ್ವರ ಭಟ್ ಒಂದು ಕಡೆ ಹೇಳಿದ್ದಾರೆ, ನಾನೊಬ್ಬ ನಿದ್ದೆಯ ಮಾಡಿದನಾದರೆ ಅದು ನನ್ನ ಒಬ್ಬನ ಹಿತಕ್ಕೆ, ಊರಿನೆಲ್ಲರೂ ಸೇರಿ ನಿದ್ರಿಸುವುದಾದರೆ ಅದು ಊರಿನೆಲ್ಲರ ಹಿತಕ್ಕೆ. ಊರಿನ ಹಿತವನ್ನು ಕಾಯಬೇಕಾದ್ರೆ ನಮ್ಮಲ್ಲಿ ಸಂಘ ಶಕ್ತಿ ಇರಬೇಕು, ಆ ಒಗ್ಗಟ್ಟು ಇರಬೇಕು, ಆ ಕೆಚ್ಚದೆ ಇರಬೇಕು. ಆ ಯುವ ಶಕ್ತಿಯಲ್ಲಿ ಇವತ್ತಿದೆ. ನಮ್ಮ ಯುವ ಜನಾಂಗ ಎತ್ತ ಸಾಗಿದೆ. ಯಾಕೆ ಹೀಗಾಗಿದೆ ಅಂತೇಳಿದರೆ, ನಮಗೆ ಭಜನೆ ಬೇಡ, ಪ್ರಾರ್ಥನೆ ಬೇಡ. ನಮ್ಮಲ್ಲಿರುವಂಥದ್ದು ಕೇವಲ ಮೊಬೈಲ್ಗಳ, ಸಾಮಾಜಿಕ ಜಾಲತಾಣಗಳ ಆಟ. ಅದಕ್ಕಾಗಿ ನಾವು ಎಷ್ಟು ಸಮಯ ಬೇಕಿದ್ರೆ ವಿನಿಯೋಗಿಸ್ತೇವೆ ಬಂಧುಗಳೇ. 6:30-7 ಗಂಟೆಗೆ ಹಿಂದಿನ ಕಾಲದಲ್ಲಿದ್ದಂತಹ ಭಜನೆ ಇವತ್ತು ಎಲ್ಲಿದೆ? ಎಷ್ಟು ಮನೆಗಳಲ್ಲಿ ಭಜನೆಯನ್ನು ನಾವು ಕೇಳ್ತಾ ಇದ್ದೇವೆ? ಖಂಡಿತ ಇಲ್ಲ. ನಮ್ಮತನವನ್ನು ನಾವು ಕಳೆದುಕೊಳ್ಳುತ್ತೇವೆ ಬಂಧುಗಳೇ. ಇದಕ್ಕೆ ಕಾರಣ ಯಾರು? ನಾವೇ. ನಾನು ಈಗಾಗಲೇ ಹೇಳಿದ್ದೇನೆ, ನಾವು ನಾಮರೂಪಿ ಮಾನವ, ಲಕ್ಷಣಗಳಲ್ಲಿ ದಾನವ. ಆ ರೀತಿ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ನಮ್ಮ ಗುಣಗಳು, ಸ್ವಾರ್ಥ, ಕೂಡು ಕುಟುಂಬದ ಆ ಒಂದು ಹಳೆಯ ಕತೆ ಇವತ್ತೆಲ್ಲ ನಾಶವಾಗಿದೆ. ಸಾಮರಸ್ಯ ಅನ್ನುವುದು, ಸಹಬಾಳ್ವೆ ಅನ್ನುವುದು ನಮ್ಮಲ್ಲಿ ಕಗ್ಗಂಟಾಗಿ ಉಳಿದಿದೆ ಬಂಧುಗಳೇ. ಆ ಮೂಲಕ ನಾನು ಇವತ್ತು ಪೇಪರ್ನಲ್ಲಿ, ದಿನಪತ್ರಿಕೆಯಲ್ಲಿ ಓದಿದೆ, 352 ಸಾರ್ವಜನಿಕ ಗಣೇಶೋತ್ಸವ ಸಮಿತಿಗಳು ಇದ್ದವು, ಇವತ್ತು 358 ಗಣೇಶೋತ್ಸವ ಸಮಿತಿಗಳಾಗಿದೆ ಅಂತ ಹೇಳಿದರೆ ಎಷ್ಟೊಂದು ನಮ್ಮಲ್ಲಿ ಸಂಘ ಶಕ್ತಿ ಇದೆ. ಹಾಗಿದ್ರೆ ಸಂಘ ಶಕ್ತಿ ಇದೆ, ಆ ಸಂಘ ಶಕ್ತಿಯನ್ನು ನಾವು ಕಟ್ಟಬೇಕು, ಉಳಿಸಬೇಕು, ಬೆಳೆಸಬೇಕು. ಆ ಮೂಲಕ ನಮ್ಮ ಸನಾತನ ಧರ್ಮವನ್ನು ನಾವು ಉಳಿಸಿಕೊಳ್ಬೇಕಾಗಿದೆ ಬಂಧುಗಳೇ. ಇವತ್ತು ನಾವು ಕಾಣ್ತಾ ಇರುವುದು ಕೇವಲ ಕ್ರೌರ್ಯ, ಕ್ರೂರತನ ಇಲ್ಲದ ಅಸಡ್ಡೆ ವರ್ತನೆಗಳು ನಮ್ಮಲ್ಲಿ ಮನೆ ಮಾಡುತ್ತಿವೆ. ಎಲ್ಲಿ ತನಕ ನೈತಿಕತೆ ಇಲ್ಲವ, ಪುರಂದರದಾಸರು ಒಂದು ಕಡೆ ಹೇಳಿದ್ದಾರೆ, ಮಾನವ ಜನ್ಮ ದೊಡ್ಡದು, ಅದನ್ನು ಹಾಳು ಮಾಡಿಕೊಳ್ಳಬೇಲಿರ ಹುಚ್ಚಪ್ಪಗಳಿರ ಅಂದಿದ್ದಾರೆ. ಮಾನವ ಜನ್ಮ ಅನ್ನುವುದು ಸುಕೃತ ಕೋಟಿ ಪುಣ್ಯದ ಫಲದಿಂದ ದೊರೆತದ್ದು ನಮಗೆ. ಈ ಜನ್ಮಕ್ಕೆ ಬಂದ ಮೇಲೆ ನಾವು ಏನಾದರೂ ಕೊಂಡು ಸಾಧಿಸಬೇಕು. ಆ ಸಾಧಿಸಬೇಕಾದದ್ದು ಈ ಸಂಘದಿಂದ ಮಾತ್ರ. ಈ ರೀತಿಯ ಸಂಘ, ಸಂಸ್ಥೆಗಳು, ಸಮಿತಿಗಳು ಹೆಚ್ಚಾದಾಗ ನಮ್ಮನ್ನು ಒಗ್ಗಟ್ಟು ಬರ್ತದೆ. ಇವತ್ತು ನಾವು ಕಾಣ್ತಾ ಇದ್ದೇವೆ, ಮಹಿಳಾ ಮಣಿಗಳು ಎಲ್ಲ ಕೂಡ ಮಹಿಳೆಯರು ಅತ್ಯಂತ ಉತ್ಸುಕತೆಯಿಂದ, ಅದರ ಜೊತೆಗೆ ಈ ಸಂಘದ ಎಲ್ಲ ಪದಾಧಿಕಾರಿಗಳು ಅತ್ಯಂತ ವಿನಯಪೂರ್ವಕವಾಗಿ ಆ ವಿನಯತನ, ವಿದ್ಯೆ ಎಲ್ಲವೂ ಕೂಡ ವಿದ್ಯೆಯಿಂದ ವಿನಯವನ್ನು ತಂದುಕೊಟ್ಟ ಹಾಗೆ ನಿಮ್ಮಲ್ಲಿರುವಂತಹ ಒಗ್ಗಟ್ಟು ಪ್ರತಿಯೊಬ್ಬರಿಗೆ ಮಾದರಿಯಾಗಬೇಕು. ಅಂತಹ ಒಗ್ಗಟ್ಟನ್ನು ನೀವು ತೋರಿಸ್ತಾ ಇದ್ದೀರಿ. ನಾನು ಹಲವು ವರ್ಷಗಳಿಂದ ಈ ಕೋಟೆಕಾರು ಗಣೇಶೋತ್ಸವ ಸಮಿತಿಯನ್ನು ನೋಡ್ತಾ ಇದ್ದೇನೆ. ಆದರೆ ಇದಕ್ಕೆ ಬರುವಂಥ ಅವಕಾಶ ನನಗೆ ದೊರಕಲಿಲ್ಲ. ಆದರೆ ಇಲ್ಲಿರುವಂತಹ ಒಗ್ಗಟ್ಟು ಉಳಿದ ಗಣೇಶೋತ್ಸವ ಸಮಿತಿಗೆ ಮಾದರಿಯಾದರೆ ಆ ಕಾರ್ಯ ನಮ್ಮದು ಸಾರ್ಥಕ ಅಂತ ಅನಿಸ್ತದೆ. ಇನ್ನೊಂದು ಮಾತು ಹೇಳೋದಿದ್ರೆ, ನಮ್ಮಲ್ಲಿರುವಂಥದ್ದು ಇವತ್ತು ಮನುಷ್ಯ ಅನ್ನೋದು ಪ್ರಾಣಿ ಪಕ್ಷಿಗಳು ಕೂಡ ತಮ್ಮ ಎಲ್ಲೆ ಮೀರಿ ವರ್ತಿಸುವುದಿಲ್ಲ. ಅವುಗಳಿಗೊಂದು ನೈತಿಕತೆ ಅನ್ನೋದಿದೆ. ಈ ನೈತಿಕತೆ ಮೌಲ್ಯ ಇವತ್ತು ಅಧಪತನವಾಗಿದೆ. ಈ ಅಧಪತನವಾಗಲಿಕ್ಕೆ ಕಾರಣ ಏನು? ಶಿಕ್ಷಣವೇ ಅಥವಾ ಸಂಸ್ಕೃತಿಯ ಅಧಪತನವಾಗಲಿಕ್ಕೆ ಕಾರಣವೇನು? ನಮ್ಮಲ್ಲಿರುವಂಥ ಸ್ವಾರ್ಥವೇ? ಈ ಎರಡೂ ಪ್ರಶ್ನೆಗಳಿಗೆ ನಮ್ಮಲ್ಲಿರುವಂಥ ಉತ್ತರ ಒಂದೇ, ಸ್ವಾರ್ಥ. ಬಂಧುಗಳೇ, ಎಲ್ಲಿವರೆಗೆ ನಮ್ಮಲ್ಲಿ ನಾನು, ನನ್ನದು, ನನ್ನಿಂದ ಆದದ್ದು ಎನ್ನುವಂಥ ಅಹಂಕಾರ ಇರ್ತದ, ಅಲ್ಲಿವರೆಗೆ ಮಾನವನ ಉದ್ಧಾರ ಸಾಧ್ಯವಿಲ್ಲ. ಹಾಗಾಗಿ ನಾವು ನಮ್ಮತನವನ್ನು ಉಳಿಸಿಕೊಳ್ಬೇಕಾದ್ರೆ ಮುಖ್ಯವಾಗಿ ನಮ್ಮಲ್ಲಿ ಸ್ವಾರ್ಥರಹಿತವಾಗಿರಬೇಕು. ಸಂಘ ಸಂಸ್ಥೆಯನ್ನು ಕಟ್ಟಿ ಉಳಿಸಿ ಬೆಳೆಸಬೇಕಾದ್ರೆ ಆ ಸ್ವಾರ್ಥರಹಿತವಾದ, ಇಲ್ಲಿ ಕಾಣ್ತಾ ಇದ್ದೇವೆ ನಾವು, ಇವರೇ ಮಾದರಿ. ಯಾಕಂತೇಳಿದರೆ ಒಬ್ಬರಿಗೊಬ್ಬರು ಪರಸ್ಪರ ಸಹಕಾರದಿಂದ ಒಂದು ಕಾರ್ಯಕ್ರಮ ಆಗ್ತಾ ಇತ್ತು ನಾನು ಬರುವಾಗ. ಆ
ಕಾರ್ಯಕ್ರಮ ಮುಗಿದ ತಕ್ಷಣ ಇನ್ನೊಂದು ಕಾರ್ಯಕ್ರಮಕ್ಕೆ ಎಷ್ಟೊಂದು ಜನ ಕರಿಬೇಕಾಗಿಲ್ಲ. ಇಲ್ಲಿರುವಂಥದ್ದು ಒಗ್ಗಟ್ಟು. ಇದೇ ಕಲಿಯುಗ, ಸಂಘೇ ಕಲಿಯುಗ ಶಕ್ತಿ. ಈ ಶಕ್ತಿಯನ್ನು ನಾವು ಕಾಣ್ತಾ ಇದ್ದೇವೆ. ಆ ಶಕ್ತಿಯನ್ನು ತುಂಬಿಸಬೇಕಾದ್ರೆ ನಮ್ಮಲ್ಲಿ ಸ್ವಾರ್ಥರಹಿತವಾದ ಮನೋಭಾವವಿರಬೇಕು. ಪ್ರತಿಯೊಬ್ಬನು ನಾನು ನನ್ನದು ಎನ್ನುವಂತಹ ಮನೋಭಾವವನ್ನು ಬಿಟ್ಟು ನಾವು ನನ್ನದು ಎನ್ನುವಂತಹ ವಿಶಾಲ ಮನೋಭಾವವನ್ನು ಬೆಳೆಸಿಕೊಂಡಾಗ ಮಾನವ ಮಾಧವನಾಗಬಲ್ಲ. ಅದು ನಮಗೆ ಬೇಕಾಗಿದೆ ಬಂಧುಗಳೇ. ಪ್ರತಿಯೊಬ್ಬನಲ್ಲಿ ಕೂಡ ಸ್ವಾರ್ಥರಹಿತವಾದ ಜೀವನ. ಇವತ್ತು ನಾವು ಸಾಮರಸ್ಯ, ಕೂಡು ಕುಟುಂಬ, ನೈತಿಕತೆ ಎಲ್ಲವನ್ನು ಕೂಡ ಕಳೆದುಕೊಂಡು ಕೇವಲ ಡೋಲಾಯಮಾನವಾಗಿ ಮಿಷಿನ್ ಯಾಂತ್ರಿಕ ಜೀವನವನ್ನು ನಡೆಸ್ತಾ ಇದ್ದೇವೆ. ಯಾಂತ್ರಿಕ ಜೀವನ ಎಲ್ಲಿವರೆಗೆ ನಮ್ಮಲ್ಲಿ ಬಂಧುತ್ವವನ್ನು, ಗೆಳೆತನವನ್ನು, ಸಹೃದಯವನ್ನು, ಸ್ನೇಹವನ್ನು ತಂದುಕೊಡುವುದಿಲ್ಲವೋ ಅಲ್ಲಿಯವರೆಗೆ ನಾವು ಉದ್ಧಾರ ಆಗಲಿಕ್ಕಿಲ್ಲ. ಸನಾತನ ಧರ್ಮವನ್ನು ನಾವು ಉಳಿಸಿ ಬೆಳೆಸಬೇಕಾದ್ರೆ ನಮ್ಮಲ್ಲಿ ಇರಬೇಕಾದದ್ದು ಕೆಚ್ಚೆದೆಯ ಧೈರ್ಯ, ಅನ್ಯಾಯವನ್ನು ಎದುರಿಸುವಂತಹ ಹಠ. ಅವನೊಬ್ಬ ಮಾಡಿದರೆ ನನಗೇನು, ನಾನು ಸೇರದಿದ್ರೆ ಏನೂ ಆಗುವುದಿಲ್ಲ ಅಂತೇಳಿ ಅನ್ನುವಂತಹ ಸಂಕುಚಿತ ಮನೋಭಾವ ನಮ್ಮಲ್ಲಿ ಎಲ್ಲಿವರೆಗೆ ಇರ್ತದೋ ಅಲ್ಲಿವರೆಗೆ ನಾವು ಉದ್ಧಾರ ಆಗಲಿಕ್ಕಿಲ್ಲ ಬಂಧುಗಳೇ. ಹಾಗಾಗಿ ನೀವೆಲ್ಲರೂ ಕೂಡ ಈ ಇವತ್ತು ಕಂಡುಕೊಂಡಂತಹ ಈ ಕಲಿಯುಗೆ ಸಂಘೆ, ಕಲಿಯುಗೇ ಶಕ್ತಿ. ಈ ಕಲಿಯುಗದಲ್ಲಿ ಸಂಘವೇ ಶಕ್ತಿ. ಈ ಸಂಘವನ್ನು ಉಳಿಸಿ ಬೆಳೆಸಿಕೊಳ್ಬೇಕು. ಅದರ ಮೂಲಕ ನಾವೆಲ್ಲರೂ ಕೂಡ ನಮ್ಮಿಂದ ಆದದ್ದು ಈ ಪ್ರಪಂಚಕ್ಕೆ, ಈ ಲೋಕಕ್ಕೆ ಸಮಾಜ ಸೇವೆಯ ಮೂಲಕ ನಮ್ಮಿಂದ ಆದದ್ದನ್ನು ನಾವು ಕೊಳ್ಳುವುದರ ಮೂಲಕ ನಮ್ಮನ್ನು ನಾವು ರಕ್ಷಿಸಿಕೊಳ್ಳೋಣ. ಬಂಧುಗಳೇ, ಪ್ರೀತಿ ಅನ್ನುವುದು ಹೃದಯ ಅಂತರಾಳದಿಂದ ಹೊರಹೊಮ್ಮಬೇಕು. ಯಾರ ಒತ್ತಾಯಕ್ಕೆ ಮಾಡುವಂಥದ್ದು ಅಲ್ಲ. ಸಹಕಾರ ಅನ್ನುವುದು ಕೂಡ ಹಾಗೆ. ಸಹಬಾಳ್ವೆ, ಸಹಕಾರ, ಕುಟುಂಬಗಳ ಬಾಂಧವ್ಯ, ಮಿತ್ರತ್ವ ಇದನ್ನೆಲ್ಲವನ್ನು ಬೆಳೆಸಿಕೊಳ್ಬೇಕಾದ್ರೆ ಈ ರೀತಿಯ ಸಂಘ ಸಂಸ್ಥೆಗಳ ಮೂಲಕ ಖಂಡಿತ ಸಾಧ್ಯವಾಗ್ತದೆ. ಈ ನಿಟ್ಟಿನಲ್ಲಿ ಗಣೇಶೋತ್ಸವ ಸಮಿತಿ ಹಮ್ಮಿಕೊಂಡಂತಹ ಈ ಕಾರ್ಯಕ್ರಮ ಅತ್ಯಂತ ಅದ್ದೂರಿಯಿಂದ ನಡೀತಾ ಇದೆ. ಅದರಲ್ಲೂ ಕೂಡ ಇವತ್ತು ಪ್ರಾರಂಭದ ಕಾರ್ಯಕ್ರಮ ಮಾತೃ ಸಂಗಮ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಎಲ್ಲಿ ನಾರಿಯರು ಪೂಜಿಸಲ್ಪಡುತ್ತಾರೋ ಅಲ್ಲಿ ದೇವತೆಗಳು ನೆಲೆಸುತ್ತಾರೆ ಎನ್ನುವುದು ಪುರಾತನ ಕಾಲದಿಂದ ಬಂದಂತಹ ಪದ್ಧತಿ. ಮನುಧರ್ಮ ಶಾಸ್ತ್ರದಲ್ಲಿ ಕೂಡ, ವೇದ ಕಾಲದಲ್ಲಿ ಕೂಡ ಮಹಿಳೆಗೆ ಅತ್ಯಂತ ದೇವತೆಯ ಸ್ಥಾನವನ್ನು ಕೊಟ್ಟಿದ್ರು. ಅಂತಹ ದೇವತೆಯ ಸ್ಥಾನವನ್ನು ಕಂಡಂತಹ ಮಹಿಳೆ ಇವತ್ತು ಉದ್ಯಮಶೀಲರ ಎಲ್ಲ ರಂಗದಲ್ಲಿ ಕೂಡ ಅತ್ಯುನ್ನತ ಕ್ಷೇತ್ರವನ್ನು ಬಯಸಿದ್ರೂ ಕೂಡ ಮಹಿಳೆಯ ಶೋಷಣೆ ನಡೀತಲೇ ಇದೆ. ಪರೋಕ್ಷವಾಗಿ ಮಹಿಳೆ ಶೋಷಣೆಗೆ ಒಳಗಾಗ್ತಾ ಇದ್ರೂ ಕೂಡ ಪರೋಕ್ಷವಾಗಿ ಅದಕ್ಕೆ ಕೆಲವೊಂದು ಸಂದರ್ಭಗಳಲ್ಲಿ ನಮಗೆ ಕೊಟ್ಟಂತಹ, ಮಹಿಳೆಗೆ ಕೊಟ್ಟಂತಹ ಸ್ವಾತಂತ್ರ್ಯ ಸ್ವಚ್ಛಂದವಾಗ್ತಾ ಇದೆ ಬಂಧುಗಳೇ. ಇದು ಬಹಳ ಬೇಸರದಿಂದ ಹೇಳ್ತಾ ಇದ್ದೇನೆ. ಎಲ್ಲಿವರೆಗೆ ನಾವು ಪಾಶ್ಚಾತ್ಯರನ್ನು ಅನುಕರಣೆ ಮಾಡ್ತೇವ ಅಲ್ಲಿ ತನಕ ನಾವು ಭಾರತೀಯ ನಾರಿಯನ್ನು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಭಾರತೀಯತೆ ನಮ್ಮಲ್ಲಿ ಹಿಂದೂ ತತ್ವ, ಭರತ ಭೂಮಿಯಲ್ಲಿ ಇರಬೇಕಾದಂತಹ ಪ್ರತಿಯೊಬ್ಬ ಭಾರತೀಯನಿಗೂ ಇರಬೇಕಾದಂತಹ ಧರ್ಮ, ಸಹನೆ, ತ್ಯಾಗ, ಪ್ರೇಮ, ಸಹಕಾರ, ಸತ್ಯ, ಅಹಿಂಸೆಗಳ ಸಹಕಾರ ಮೂರ್ತಿಯಾಗಬೇಕು. ಮಹಿಳೆ ತನ್ನತನವನ್ನು ಕಳೆದುಕೊಳ್ಳಬಾರ್ದು. ಅದು ಅಲ್ಲದೆ ನಾನು ಇನ್ನೊಂದು ಮಾತು ಹೇಳಿದೆ, ಪ್ರಾಣಿ ಪಕ್ಷಿಗಳು ನೈತಿಕ ಮೌಲ್ಯವನ್ನು ಮೀರಿ ನಡೆಯುವುದಿಲ್ಲ. ನಮ್ಮ ತನವನ್ನು ನಾವು ಇವತ್ತು ಕಳೆದುಕೊಳ್ತೇವೆ. ನಾವು ಸಂಜೆಯ ವೇಳೆಯಲ್ಲಿ ನಾವು ಬೀಚಿಗೆ ಅಥವಾ ಬಸ್ಸಿನಲ್ಲಿ ಬರ್ತಾ ಇದ್ರೆ ನಾವು ಗಮನಿಸಿದ್ರೆ ಗೊತ್ತಾಗ್ತದೆ ನಮ್ಮ ನೈತಿಕ ಮೌಲ್ಯ ಎಲ್ಲಿ ಹೋಗಿದೆ. ಅದೇ ಒಂದು 4 ಗೋಡೆಗಳ ಮಧ್ಯೆ ಬಂದಿಯಾಗಿರುತ್ತಿದ್ದಂಥ ಆಗಿನ ಕಾಲಕ್ಕೂ ಈಗಿನ ಸ್ವಚ್ಛಂದ ಬದುಕಿಗೂ ಎಷ್ಟೊಂದು ವ್ಯತ್ಯಾಸ ಇದೆ ಬಂಧುಗಳೇ. ಇದನ್ನು ನಾವು ನೀವು ಸೇರಿಕೊಂಡು ಮಾಡುವಂಥದ್ದಲ್ಲ. ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲಿ, ಅಂತರಂಗದಲ್ಲಿ ತಾನು ನೈತಿಕ ಮೌಲ್ಯವನ್ನು ಮೀರಿದ್ದೇನೆ, ಆ ಮರ್ಯಾದೆ ಅನ್ನುವುದು ಹಾರೆಯಲ್ಲಿ ತುಂಬಿಸಿ, ಹಾರೆಯಲ್ಲಿ ಅಗೆದು ಬುಟ್ಟಿಯಲ್ಲಿ ಕೊಂಡೋಗುವಂತಹ ವಸ್ತುವಲ್ಲ ಬಂಧುಗಳೇ. ಅದು ನಮ್ಮತನವನ್ನು ನಮ್ಮೊಳಗೆ ಹೊರಬೇಕು, ನಮ್ಮೊಳಗೆ ಬೆಳಿಬೇಕು. ಯಾವ ರೀತಿ ಬೀಜ ಅನ್ನುವುದು ಮೊಳಕೆಯೊಡೆದು ದೊಡ್ಡ ಹೆಮ್ಮರವಾಗುತ್ತದೆಯೋ ಅದೇ ರೀತಿ ನಮ್ಮಲ್ಲಿ ಸಂಸ್ಕೃತಿ, ನಾಗರಿಕತೆ, ವಿನಯಶೀಲತೆ ಇದು ಬಂದಾಗ ಮಾತ್ರ ಮಾನವನಲ್ಲಿ ಉತ್ತಮವಾದಂಥ ಉದಾತ್ತ ಗುಣಗಳು ಬೆಳೆಯಲಿಕ್ಕೆ ಸಾಧ್ಯ. ಎಲ್ಲಿ ತನಕ ಮಾನವ ತನ್ನತನವನ್ನು ಕಳೆದುಕೊಳ್ತಾನ, ತನ್ನತನವನ್ನು ಕಳೆದುಕೊಂಡು ಸ್ವೇಚ್ಛಾಚಾರವನ್ನು ಬಯಸ್ತಾನ, ಆಗ ಅವನಲ್ಲಿ ಬೇಡದ ದುಶ್ಚಟಗಳು ಹೆಚ್ಚಾಗುತ್ತಿವೆ. ಇದೆಲ್ಲವನ್ನು ಕೂಡ ನಾವು ಮರೆಮಾಚಿಕೊಂಡು ನಾವು ಒಂದೆಡೆ ಸೇರಿಕೊಂಡು ಈ ರೀತಿ ಸಂಘ ಸಂಸ್ಥೆಗಳ ಮೂಲಕ ನಮ್ಮತನವನ್ನು ನಾವು ಚರ್ಚಿಸಿಕೊಂಡು ಬದುಕಬೇಕಾಗಿದೆ. ಬದುಕು ಬವಣೆಗಳ, ನೋವುಗಳ, ನಲಿವುಗಳ ಹಾಸಿಗೆ. ಹೌದು, ಭಗವಂತ ಎಲ್ಲವನ್ನು ಕೊಡ್ತಾನೆ ನಮಗೆ. ಯಾಕಂತೇಳಿದರೆ ಏಕರೂಪವಾಗಿ ನಾವು ಯಾವಾಗಲೂ ಕೂಡ ಭಗವಂತನನ್ನು ಸ್ಮರಣೆ ಮಾಡುವಾಗ ನಮ್ಮಲ್ಲಿ ಎಷ್ಟು ಹಣ ಇದೆ, ಅಂತಸ್ತಿದೆ ಅದು ಬೇಕಾಗಿಲ್ಲ. ಏಕ ಶ್ರದ್ಧೆಯಿಂದ, ಭಕ್ತಿಯಿಂದ ನಾವು ಭಗವಂತನನ್ನು ಸ್ಮರಣೆ ಮಾಡಿದರೆ ಖಂಡಿತ ಒಂದಲ್ಲ ಒಂದು ದಿನ ನಮ್ಮ ಆಸೆಯನ್ನು, ಅಭೀಷ್ಟವನ್ನು ಈಡೇರಿಸ್ತಾನೆ. ಒಮ್ಮೆಲೆ ನಮಗೆ
ಬಾವಿ ತೆಗೆದ ತಕ್ಷಣ ನೀರು ಕೊಡಬೇಕು ಅಂತೇಳಿ ನಾವು ಬಯಸುವುದು ಖಂಡಿತ ಮೂರ್ಖತನ. ಅದು ಮೂರ್ಖತನದ ಪರಮಾವಧಿ ಆಗ್ಬೋದು. ಹಾಗಾಗಿ ಯಾವುದಕ್ಕೂ ಕೂಡ ತಾಳ್ಮೆ ಬೇಕು. ಪ್ರತಿಯೊಂದು ಮಾನವನಲ್ಲಿ ಇರಬೇಕಾದದ್ದು ತಾಳ್ಮೆ. ಇನ್ನೊಂದು ಗುಣ, ನಾವು ಕೋಪ ಮಾಡಿಕೊಳ್ಬಾರ್ದು. ಕೋಪ ಎನ್ನುವುದು ಅನರ್ಥ ಸಾಧನಂ ಎಂದಿದ್ದಾರೆ ಹಿರಿಯರು. ಕೋಪವನ್ನು ಆದಷ್ಟು ನಮ್ಮಿಂದ ಎಷ್ಟು ಸಾಧ್ಯ ಉಂಟೋ ಅಷ್ಟು ಕೋಪವನ್ನು ನಾವು ಹತೋಟಿಯಲ್ಲಿಟ್ಕೊಳ್ಬೇಕು. ಮತ್ತೊಂದು ವಿಚಾರ, ತಾಳ್ಮೆ. ಯಾವುದೇ ಸಂದರ್ಭದಲ್ಲಿಯೂ ಕೂಡ ಮನುಷ್ಯನಾದವನು ತಾಳ್ಮೆಯನ್ನು ಕಳೆದುಕೊಂಡಾಗ ಆಗುವಂಥ ಅನಾಹುತಗಳು ನಮಗೆ ಗೊತ್ತಿದೆ. ಹಾಗಾಗಿ ಪ್ರತಿಯೊಬ್ಬ ಮಾನವನು ನಮ್ಮ ಧರ್ಮವನ್ನು ಉಳಿಸಿ ಬೆಳೆಸಬೇಕು, ಸನಾತನ ಸಾರಥಿಯಾಗಬೇಕು. ನಾವು ದೇವರು, ಭಗವಂತ, ಭಯ, ಭಕ್ತಿ ಇಂತಹ ಸಂಸ್ಕೃತಿಗಳನ್ನು ನಮ್ಮ ಮಕ್ಕಳಲ್ಲಿ, ಮುಂದಿನ ಜನಾಂಗವನ್ನು ನಾವು ಬಿಂಬಿಸಬೇಕಾದಲ್ಲಿ ನಮ್ಮ ಮಕ್ಕಳಲ್ಲಿ ಆ ಸಂಸ್ಕೃತಿಯನ್ನು, ಬೀಜವನ್ನು ಈಗಲೇ ಬಿತ್ತಬೇಕಾಗಿದೆ. ಸಂಗಮದ ಈ ಒಂದು ಕಾರ್ಯಕ್ರಮವು ಬಹುಶಃ ಮಹಿಳೆಯರಿಗೆ ಒಂದು ಉತ್ತೇಜನಕಾರಿಯಾದ ಕಾರ್ಯಕ್ರಮ ಅಂತ ತಿಳ್ಕೊಳ್ತಿದ್ದೇನೆ. ಇಂದು ನಮ್ಮ ಮೌಲ್ಯಗಳನ್ನು ಕಳೆದುಕೊಳ್ಳುತ್ತಿರುವ ಈ ಸಂದರ್ಭದಲ್ಲಿ ನಮ್ಮ ಮಾತೃಶಕ್ತಿಯು ಎದ್ದೇಳಬೇಕಾಗಿದೆ. ಯಾಕಂದರೆ ಜನನಿ ಮೊದಲ ಪಾಠಶಾಲೆ ಅಂತ ಹೇಳಿದ ಹಾಗೆ ಆ ಮಾತೆಯಂದಿರು ತಮ್ಮ ಮಕ್ಕಳನ್ನು ಹಿಂದುತ್ವ ಹಾಗೂ ನಮ್ಮ ಧಾರ್ಮಿಕತೆಯ ಬಗ್ಗೆ ತಿಳಿ ಹೇಳುವುದು ಇಂದು ಅತಿ ಅವಶ್ಯವಾಗಿದೆ. ಪಾಶ್ಚಾತ್ಯರನ್ನು ಅನುಕರಣೆ ಮಾಡುತ್ತಿರುವ ನಾವು ಇವತ್ತು ಕುಗ್ಗಿ ಹೋಗಿದ್ದೇವೆ, ಎಲ್ಲವನ್ನು ಕಳೆದುಕೊಂಡಿದ್ದೇವೆ. ಆದರೆ ಪಾಶ್ಚಾತ್ಯರು ನಮ್ಮ ಸಂಸ್ಕೃತಿಯನ್ನು ಹುಡುಕಿಕೊಂಡು ಅದಕ್ಕಾಗಿ ಭಾರತವನ್ನು ಸಂಪರ್ಕಿಸುತ್ತಿದ್ದಾರೆ. ಇಲ್ಲಿ ನೆಲೆಸಿ ನಮ್ಮ ಸಂಸ್ಕೃತಿಯನ್ನು ಅವರ ದೇಶದಲ್ಲಿ ಅದನ್ನು ವಿಸ್ತರಿಸುತ್ತಿದ್ದಾರೆ. ಇದು ನಿಜವಾಗಿಯೂ ನಮ್ಮ ದುಸ್ಥಿತಿ ಅಂತೇಳಿ ಹೇಳಬಹುದು. ಇನ್ನು ಹೆಚ್ಚಿಗೆ ನಾನು ಮಾತಾಡಲು ಇಷ್ಟಪಡೋದಿಲ್ಲ. ಬಹುಶಃ ಈಗಾಗಲೇ ಹೆಚ್ಚಿನ ಸಮಯ ಹೋಗಿದೆ. ಎಲ್ಲರೂ ಬೇರೆ ಕಾರ್ಯಕ್ರಮದ ನಿಮಿತ್ತ ಹೋಗಬೇಕಾಗಿದೆ. ಆದರೂ ಈ 47ನೇ ವಾರ್ಷಿಕೋತ್ಸವ ಸಮಿತಿಯ ಎಲ್ಲ ಕಾರ್ಯಕಾರಿಣಿ ಸಮಿತಿಯನ್ನು ನಾನು ಶ್ಲಾಘಿಸಬೇಕಾಗಿದೆ. ಯಾಕಂದರೆ ಸಂಘ ಸಂಸ್ಥೆಯನ್ನು ಕಟ್ಟುವುದು ಸುಲಭದ ಕೆಲಸವಲ್ಲ. ಅದು 47 ವರ್ಷಗಳಲ್ಲಿ ನಿರಂತರವಾಗಿ ಈ ಸಂಘ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೆ ಅಂತ ಹೇಳಿದರೆ ನಿಜವಾಗಿಯೂ ಇದು ಮೆಚ್ಚುವಂಥದ್ದು. ನಿಮ್ಮ ಈ ಕಾರ್ಯ ಸಾಧನೆಯು ಇನ್ನು ಮುಂದೆಯೂ ಅಲ್ಲದೆ ಮುಂಬರುವ ಕೂಡ ಇದನ್ನು ಮುಂದುವರಿಸಿ ಇದು ನಿರಂತರವಾಗಿ ಸಾಗ್ತಿರಬೇಕು. ಇನ್ನು ಮಾತೆಯಂದಿರು ದಯವಿಟ್ಟು ನಿಮ್ಮ ಮಕ್ಕಳನ್ನು ಮನೆಯಲ್ಲಿ ಭಜನೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳಿ. ಹಿಂದಿನ ಕಾಲವೊಂದು ಇತ್ತು, ಕತ್ತಲಾದ ಕೂಡಲೇ ಮನೆಯಲ್ಲಿ ದೀಪ ಹೊತ್ತಿಸಿ ಎಲ್ಲ ಮನೆಯ ಸದಸ್ಯರು ಭಜನಾ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ತಿದ್ದರು. ಇಂದು ಬಹುಶಃ ಮಾತೆಯಂದಿರು ಮಕ್ಕಳು ಎಲ್ಲರೂ ಸೇರಿಕೊಂಡು ಟಿ ವಿ ಮುಂದೆ ಧಾರಾವಾಹಿಯನ್ನು ನೋಡುವಂತಹ ಈ ಸಂದರ್ಭ ನಮ್ಮ ಸಂಸ್ಕೃತಿಯನ್ನು ಕಳೆದುಕೊಳ್ಳುವ ಹಾಗೆ ಮಾಡಿದೆ. ಇದಕ್ಕಾಗಿ ನೀವು ಮಾತೃಶಕ್ತಿ ಎಚ್ಚೆತ್ತುಕೊಂಡು ನಮ್ಮ ಯುವ ಜನಾಂಗವನ್ನು ಕಟ್ಟುವಲ್ಲಿ ನಾವು ಕಾರ್ಯತತ್ಪರರಾಗೋಣ ಎಂದು ಹಾರೈಸುತ್ತಾ ಈ ಒಂದು ಅವಕಾಶಕ್ಕಾಗಿ ನನ್ನನ್ನು ಈ ಅವಕಾಶವನ್ನು ಕಲ್ಪಿಸಿಕೊಟ್ಟದ್ದಾಗಿ ಈ ಸಮಿತಿಯ ಪ್ರತಿ ಕಾರ್ಯಕಾರಿಣಿ ಸದಸ್ಯರಿಗೂ ಹಾಗೂ ಮುಖ್ಯವಾಗಿ ನನ್ನ ಆತ್ಮೀಯರಾದ ಶ್ರೀಮತಿ ರಾಜೀವಿ ಕೆಂಪುಮಣ್ಣು ಇವರನ್ನು ನಾನು ಅಭಿನಂದಿಸ್ತಾ ಇದ್ದೇನೆ. ಜೊತೆಗೆ ಇನ್ನೊಂದು ಸಂತೋಷದ ವಿಷಯ, ಈ ಹಬ್ಬ ಕೇವಲ ಒಂದು ಕುಟುಂಬದಲ್ಲೇ ನಡೆಯುತ್ತಾ ಇತ್ತು ಅಥವಾ ಮನೆಗಳಲ್ಲಿ ಮಾತ್ರ ನಡೆಯುತ್ತಾ ಇದ್ದಂತಹ ಈ ಹಬ್ಬ, ಇದನ್ನು ಲೋಕಮಾನ್ಯ ಬಾಲಗಂಗಾಧರ ತಿಲಕರವರು ಜನರಲ್ಲಿನ ಸ್ವಾತಂತ್ರ್ಯದ ಕಿಚ್ಚನ್ನು ಹೊರಹೊಮ್ಮಿಸುವಂತಹ ಸಾಧನವಾಗಿ ಬಳಸಿಕೊಂಡ್ರು ಅನ್ನುವಂಥದ್ದು ನಾವೆಲ್ಲರೂ ತಿಳಿದಿರಬೇಕಾದಂತಹ ಅಂಶ. ಬ್ರಿಟಿಷ್ ಸರ್ಕಾರ ಜನರ ಮೇಲೆ ನಿಯಂತ್ರಣ ಹೇರುವಂತಹ ಉದ್ದೇಶದಿಂದ ಯಾವುದೇ ರಾಜಕೀಯ ಸಾಮಾಜಿಕ ಸಭೆಗಳನ್ನು ನಡೆಸಬಾರದು ಎನ್ನುವಂತಹ ನಿರ್ಬಂಧನೆಯನ್ನು ಹೇರಿದಂತಹ ಸಂದರ್ಭದಲ್ಲಿ ಎಲ್ಲ ಜಾತಿಯ ಎಲ್ಲ ಸಮುದಾಯದ ಜನರು ಕಲೆಯುವ ತಾಣವಾಗಿ ಈ ಗಣೇಶೋತ್ಸವ ಆ ಸಮಯದಲ್ಲಿ ಆರಂಭವಾಯಿತು. ಬಾಲಗಂಗಾಧರ ತಿಲಕರವರು ಇದರ ಮುಂದಾಳತ್ವವನ್ನು ವಹಿಸಿದರು, ಈ ಹಬ್ಬವನ್ನು ಬೆಳೆಸಿದರು. ಐಕ್ಯತೆಯ ಪ್ರತೀಕವಾಗಿ
ಭಕ್ತಿ ಭಾವೈಕ್ಯದ ನೆಲೆಯಿಂದ ಈ ಹಬ್ಬ ಎಲ್ಲರ ಸಂಭ್ರಮಕ್ಕೂ ಕಾರಣವಾಯಿತು ಅನ್ನುವಂಥದ್ದು. ಹೀಗೆ ಖಾಸಗಿಯಾಗಿ ನಡೀತಾ ಇದ್ದಂತಹ ಈ ಹಬ್ಬ ಸ್ವರಾಜ್ ಆಂದೋಲನದ ಸಂದರ್ಭದಲ್ಲಿ ಸಂಘಟಿತ ಸ್ವರೂಪವನ್ನು ಪಡೆದುಕೊಂಡು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆಯೊಂದಿಗೆ ವಿವಿಧ ಸಮುದಾಯಗಳ ಜನರ ಪಾಲ್ಗೊಳ್ಳುವಿಕೆಗೂ ಕಾರಣವಾಯಿತು ಅನ್ನೋದನ್ನು ನಾವೆಲ್ಲರೂ ಗಮನಿಸಬೇಕಾಗಿದೆ. ಆದರೆ ಇಂದು ದೇಶದ ಹಲವೆಡೆ ಈ ಗಣೇಶೋತ್ಸವ ಕೇವಲ ಪ್ರತಿಷ್ಠೆಗಾಗಿ ಅಥವಾ ಆಡಂಬರಕ್ಕಾಗಿ ನಡೆದುಕೊಂಡು ಬರುತ್ತಾ ಇದೆ ಅನ್ನುವಂಥದ್ದು ಖೇದದ ವಿಷಯ. ಮನುಷ್ಯ ಇಂದು ಸ್ವಾರ್ಥಿಯಾಗ್ತಾ ಇದ್ದಾನೆ, ಜೀವನ ಮೌಲ್ಯಗಳನ್ನು ಕಳೆದುಕೊಳ್ಳುತ್ತಾ ಇದ್ದಾನೆ. ಮೇಲು ಕೀಳು ಅನ್ನುವಂತಹ ಭಾವ ಮತ್ತೆ ಹುಟ್ಟಿಕೊಂಡ ಹಾಗೆ ಕಾಣುತ್ತಾ ಇದೆ. ನಾವೆಲ್ಲರೂ ಉಸಿರಾಡುವಂತಹ ಗಾಳಿ, ನಡೆದಾಡುವ ನೆಲ, ಕುಡಿಯುವ ಜಲ, ನೋಡುವ ಆಕಾಶ ಒಂದೇ ಆಗಿರುವಾಗ ಯಾಕೆ ಈ ತಾರತಮ್ಯ, ಯಾಕೆ ಈ ವೈಷಮ್ಯ, ಯಾಕೆ ಈ ವಿರಸ ನಮ್ಮ ಮನಸ್ಸಿನಲ್ಲಿ ಅನ್ನುವುದು ನನ್ನ ಮನಸ್ಸಿನಲ್ಲಿ ಮೂಡುವಂತಹ ಪ್ರಶ್ನೆ. ಯಾವುದೇ ಒಂದು ಕಾರ್ಯಕ್ರಮ ಸಫಲವಾಗಬೇಕು ಅಂತಾದರೆ ಅಲ್ಲಿ ಐಕ್ಯತೆ ಅನ್ನುವುದು ಅತಿ ಮುಖ್ಯ. ನಮ್ಮ ಕೈಯ 5 ಬೆರಳುಗಳನ್ನು ಗಮನಿಸಿದರೆ ಸಾಕು, ಒಂದರ ಹಾಗೆ ಇನ್ನೊಂದಿಲ್ಲ. 5 ಬೆರಳುಗಳಿಗೆ 5 ಆಕಾರಗಳು, 5 ಗುಣಗಳು. ಹಾಗಿದ್ರೂ ಕೂಡ ನಾವು ಆ ಕೈಯಿಂದ ಮಾಡುವಂತಹ ಕಾರ್ಯದಲ್ಲಿ ಯಾವುದೇ ಲೋಪವಾಗುವುದಿಲ್ಲ. ಯಾಕೆ ಹೀಗೆ ಎನ್ನುವುದನ್ನು ನಾವು ಆಲೋಚಿಸಿದರೆ ಆ 5 ಬೆರಳುಗಳು ತಮ್ಮ ನ್ಯೂನತೆಯನ್ನು ಅರ್ಥ ಮಾಡಿಕೊಂಡು ಹೊಂದಾಣಿಕೆಯಿಂದ ಕಾರ್ಯನಿರ್ವಹಿಸ್ತದೆ. ಬಹುಶಃ ನಮ್ಮ 5 ಬೆರಳುಗಳು ಒಂದೇ ಆಕಾರವನ್ನು ಹೊಂದಿದ್ದಿದ್ರೆ ನಾವು ನಮ್ಮ ಕೈಯಿಂದ ಮುಷ್ಟಿಯನ್ನು ಬಿಗಿಯುವುದಕ್ಕಾಗ್ತಾ ಇರಲಿಲ್ಲ. ಬಹುಶಃ ಒಂದು ತುತ್ತು ಅನ್ನವನ್ನು ಬಾಯಿಗಿಡುವುದು ಸಾಧ್ಯವಾಗ್ತಾ ಇರಲಿಲ್ವೋ ಏನು. ಇದೇ ಪಾಠವನ್ನು ನಾವು ಕಲಿತುಕೊಳ್ಳಬೇಕು. ಈ ಅಸಮತೆಯಲ್ಲೂ ಸಮತೆಯನ್ನು ಬಿಂಬಿಸುವಂತಹ, ಅಸಮಾನತೆಯಲ್ಲೂ ಸಮಾನತೆಯನ್ನು ಕಾಣುವಂತಹ ಗುಣ ನಮ್ಮಲ್ಲಿ ಸಿದ್ಧಿಸಲಿ ಅನ್ನುವುದೇ ಈ ಒಂದು ವಿಚಾರದ ಆಶಯ. ಗಣಪತಿಗೂ ಮೃತ್ತಿಕೆ ಅಂದರೆ ಮಣ್ಣಿಗೂ ಅವಿನಾಭಾವ ಸಂಬಂಧವಂತೆ. ಮಣ್ಣಿನಿಂದಲೇ ಸಕಲ ಜೀವ ರಾಶಿಗಳ ಸೃಷ್ಟಿ. ಮಣ್ಣೇ ಮೂಲ, ಮಣ್ಣಿಗಿಂತ ಮೂಲ ಮತ್ತೊಂದಿಲ್ಲ. ಮನುಷ್ಯ ಹುಟ್ಟುವುದು ಮಣ್ಣಿನಲ್ಲಿಯೇ, ಸಾಯುವುದು ಮಣ್ಣಿನಲ್ಲಿಯೇ. ಅಂದರೆ ಆದಿ ಅಂತ್ಯ ಎರಡೂ ಕೂಡ ಮಣ್ಣಿನಲ್ಲಿಯೇ. ಪ್ರಕೃತಿಯ ಪ್ರತಿಯೊಂದು ಅಂಶದಲ್ಲಿಯೂ ಕೂಡ ದೇವರನ್ನು ಕಾಣುವಂತಹ ನಾವು, ಆದರೆ ಇಂದು ನಾವು ಉತ್ಸವದ ಆಚರಣೆಯ ವಿಚಾರಕ್ಕೆ ಬಂದಾಗ ಪ್ರಕೃತಿಗೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಾ ಇದ್ದೇವೋ ಏನೋ ಎನ್ನುವಂತಹ ಭಾವ ನನ್ನ ಮನಸ್ಸಿನಲ್ಲಿ ಮೂಡುತ್ತಾ ಇದೆ. ಹಾಗಾಗಿ ನಮ್ಮ ಉತ್ಸವಗಳು ಪರಿಸರ ಕಾಳಜಿಯನ್ನು ಮೆರೆಯಲಿ. ಮಾಲಿನ್ಯರಹಿತವಾದಂತಹ ಉತ್ಸವವನ್ನು ನಾವು ಆಚರಿಸೋಣ. ಈಗ ಮಾತನಾಡಿದವರು ಕೂಡ ಇಲ್ಲಿನ ಸಂಘಟನೆಯ ಕಾರ್ಯವನ್ನೇ ಶ್ಲಾಘಿಸಿದ್ದು. ಬಹುಶಃ ನನಗೂ ಅದನ್ನು ಹೇಳಬೇಕು ಅಂತ ಮನಸ್ಸಾಗ್ತಾ ಇದೆ. ಯಾಕಂದರೆ ಸ್ವಲ್ಪ ಹೊತ್ತು ಇಲ್ಲಿ ಕುಳಿತುಕೊಂಡು ಅದನ್ನು ಗಮನಿಸುವಾಗ ಅದನ್ನು ಹೇಳದೆ ವಿಧಿಯೇ ಇಲ್ಲ ಅನ್ನುವಂತಹ ಪರಿಸ್ಥಿತಿ. ಯಾವುದೇ ಕಾರ್ಯಕ್ರಮವಾದರೂ ಕೂಡ ಆ ಸಂಘಟನೆಯ ಬಲ ಅನ್ನುವಂಥದ್ದು ಅದನ್ನು ಉಲ್ಲೇಖಿಸಲೇಬೇಕಾಗ್ತದೆ. ನಾನೋರ್ವ ಯಕ್ಷಗಾನ ಕಲಾವಿದೆ ಆಗಿದ್ದುಕೊಂಡು ನನ್ನ ಮೆಚ್ಚಿನ ಕ್ಷೇತ್ರವಾದಂಥ ಯಕ್ಷಗಾನದಲ್ಲಿ ನಾನು ಗುರುತಿಸಲ್ಪಟ್ಟಿದ್ದೇನೆ ಅಂತಾದರೆ ಇಂತಹ ವೇದಿಕೆಗಳಲ್ಲಿ ಸಿಕ್ಕಿದಂತಹ ಅವಕಾಶವೇ ಕಾರಣ ಅನ್ನುವಂಥದ್ದು. ಈ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ, ಗಣೇಶ ಸೇವಾ ಸಮಿತಿಯ ವತಿಯಿಂದ ಹಲವಾರು ಸಾಂಸ್ಕೃತಿಕ ಸ್ಪರ್ಧೆಗಳಾಗಿರ್ಬೋದು, ಆಟೋಟ ಸ್ಪರ್ಧೆಗಳಾಗಿರ್ಬೋದು, ಹಲವಾರು ದಿವಸಗಳಿಂದ ನಡೆದುಕೊಂಡು ಬರ್ತಾ ಇದೆ. ಇದರಿಂದೆಲ್ಲ ಇಲ್ಲಿನ ಸ್ಥಳೀಯ ಪ್ರತಿಭೆಗಳಿಗೆ ಸ್ವರ್ಣ ಅವಕಾಶ ಲಭಿಸ್ತಾ ಇದೆ. ಅವರ ಪ್ರತಿಭೆಯನ್ನು ಪ್ರದರ್ಶಿಸುವಂತಹ ಅವಕಾಶ ಇದು ಸುಲಭದಲ್ಲಿ ಪ್ರಾಪ್ತಿಯಾಗುವುದಿಲ್ಲ. ಇದರಿಂದಾಗಿ 4 ಜನ ಅವರನ್ನು ಗುರುತಿಸುವುದಕ್ಕೂ ಸಾಧ್ಯವಾಗ್ತಾ ಇದೆ. ಅಂಥ ಇಲ್ಲಿನ ಸಂಘಟನೆಯ ಕಾರ್ಯವನ್ನು ನಾನು ಮನಪೂರ್ವಕವಾಗಿ ಶ್ಲಾಘಿಸ್ತಾ. ನಾವು ಇಲ್ಲಿ 47ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವವನ್ನು ಆಚರಿಸಲಿದ್ದೇವೆ. ಈ ಶುಭ ಸಮಾರಂಭದಂದು ವಿಘ್ನ ವಿನಾಶಕ ವಿನಾಯಕನು ತಮಗೆಲ್ಲರಿಗೂ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ನಾನು ಬಯಸುತ್ತೇನೆ. ಆರೋಗ್ಯವೇ ಭಾಗ್ಯ ಎಂಬಂತೆ ಆರೋಗ್ಯವು ಪ್ರತಿಯೊಂದು ಮನುಷ್ಯನಿಗೆ ಅತ್ಯಗತ್ಯ. ನಾವು ಆರೋಗ್ಯವಂತರಾಗಿರಬೇಕಾದರೆ ಸಪೌಷ್ಟಿಕ ಆಹಾರ, ವಿಶ್ರಾಂತಿ, ನಿದ್ರೆ, ಸ್ವಚ್ಛವಾದ ನೀರು ಇತ್ಯಾದಿಗಳನ್ನು ಪಾಲಿಸಬೇಕು. ಮತ್ತು ನಿಯಮಿತ ವೈದ್ಯಕೀಯ ತಪಾಸಣೆಯನ್ನು ನಡೆಸಬೇಕು.
ಹೀಗಾಗಿ ಇಂಥ ಎಲ್ಲ ಚಟುವಟಿಕೆಗಳಿಂದ ನಾವು ನಮ್ಮ ಜೀವನದಲ್ಲಿ ಆರೋಗ್ಯವಂತರಾಗಿ ಬದುಕಬಹುದು. ಸುಮಾರು ವರ್ಷಗಳಿಂದ ಇಲ್ಲಿ ಈ ಸೇವಾ ಸಮಿತಿಯನ್ನು ಮಾಡಿ ಈ ಸಂಘಟನೆಯಿಂದ ಪರರಿಗೆ ಒಳಿತನ್ನು ಮಾಡುವ ಈ ಸಂಘದವರಿಗೆ ಶುಭವಾಗಲಿ ಎಂದು ಹಾರೈಸುತ್ತಾ, ಇನ್ನು ಮುಂದೆಯೂ ನೀವು ಹಮ್ಮಿಕೊಳ್ಳುವ ಎಲ್ಲ ಕಾರ್ಯಗಳಲ್ಲಿ ಶುಭವಾಗಲಿ ಎನ್ನುತ್ತಾ ಇಲ್ಲಿ ನೆರೆದಿರುವ ಎಲ್ಲರಿಗೂ ಶುಭವಾಗಲಿ ಎಂದು ಆಶೀರ್ವದಿಸುತ್ತಾ ನನ್ನೆರಡು ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ. 2018ನೇ ಸಾಲಿನ 47ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಪ್ರಯುಕ್ತ ನಡೆದ ಸಾಂಸ್ಕೃತಿಕ ಸ್ಪರ್ಧಾ ವಿಜೇತರ ವಿವರ. ಬಾಲವಾಡಿ LKG UKG ಅಭಿನಯ ಗೀತೆ. ಪ್ರಥಮ ಶಿಯಾ, ಮ್ಯಾಂಗ್ಳೂರ್ 1 ಸ್ಕೂಲ್. ನಲವತ್ತೇಳನೇ ವರ್ಷದ ಗಣೇಶೋತ್ಸವವಾಗಿ ನಡೆದಂಥ ಪ್ರಾಥಮಿಕ ಅದೇ ರೀತಿ ಹೈಸ್ಕೂಲ್ ವಿಭಾಗದ ಕ್ರೀಡಾ ಸ್ಪರ್ಧೆಯಲ್ಲಿ ವಿಜೇತರಿಗೆ ಬಹುಮಾನವನಿಗೆ ಇದೀಗ ಬಾಲಕರ ವಿಭಾಗದ LKG UKG ವಿಭಾಗದ 50 ಮೀಟರ್ ಓಟ ಸ್ಪರ್ಧೆಯಲ್ಲಿ ಪ್ರಥಮ ಯಶ್ರಾಜ್ ಭಗವತಿ ಹಿರಿಯ ಪ್ರಾಥಮಿಕ ಶಾಲೆ
ತನದರನ ತದರೆ ದಾನಿ ತೋಂ ತನನ ತನದರನ ತದರೆ ದಾನಿ ತೋಂ ತನನ ತನದರನ ತದರೆ ದಾನಿ ತದರೆ ತದಾನಿ ತದರೆ ದಾನಿ ತೋಂ ತನನ ತನದರನ ತದರೆ ದಾನಿ ತೋಂ ತನನ ತನದರನ ತದರೆ ಯಾಲೇಮು ಎಲೆಯಲ ಕೆಲಾಲಯ ಲೇಮು ಎಲೆಯಲ ಕೆಲಾಲಲ ತನದರನ ತನದರನ ತದಾನಿ ತಗಡ 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 ತದಾಂದ ಕಾಂದ ಕಾಂದ ತೋಂ ತನನ ತನದರನ ತದರೆ ದಾನಿ ತೋಂ ತನನ ತನದರನ ಸನಿ ಗಮ ಗಮ ಗ ಸಮ ಗ ಸನಿ
ಭಗವಂತನನ್ನು ಭಕ್ತಿ ಮಾಡ್ತೇವೆ. ಭಕ್ತಿ ಮತ್ತು ಸೇವೆ ಅಂತ ಅದರಲ್ಲಿ ಎರಡು ಇದೆ. ಭಕ್ತಿ ಅಂದರೆ ಜಗತ್ತನ್ನು ರೂಪಿಸಿದ ಭಗವಂತನಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸುವುದು, ಸ್ಮರಣೆಯ ಮೂಲಕ ಮಾಡ್ತಾ ಇದ್ದೇವೆ, ಅದು ಭಕ್ತಿ. ಸೇವೆ ಅಂತ ಹೇಳಿದರೆ ಪ್ರಪಂಚದಲ್ಲಿ ಒಬ್ಬ ವ್ಯಕ್ತಿ ತಾನು ಬದುಕಿಕೊಂಡಿರಲು ಮಾಡಲೇಬೇಕಾದ ಕರ್ತವ್ಯವೇ ಸೇವೆ. ಶಿಕ್ಷಕಿ ಇರ್ಬೋದು, ನೀವು ಏನೇನೋ ಸೇವೆ ಮಾಡ್ತಾ ಇದ್ದೇವೆ, ಎಲ್ಲವೂ ಸೇವೆನೇ. ಈ ರೀತಿ ಭಕ್ತಿ ಮತ್ತು ಸೇವೆ ಅಂತ ಎರಡು ಇದೆ. ಹಾಗೆಯೇ ಇಲ್ಲಿ ಒಂದು ನಾವು ಮಾತನ್ನು ಸ್ಮರಿಸಿಕೊಳ್ಬೋದು. ಅರಿವಿನ ಮನದೊಳಗೆ ಗುರುವಿನ ಹುಡುಕಾಟ, ಅರಿಯದೇ ಕೂತ ಮನದೊಳಗೆ ಪೊಳ್ಳು ಯೋಚನೆಗಳ ಅಲೆದಾಟ, ಎಲ್ಲ ಬಲ್ಲವ ಮೇಲಿರುವಾಗ ನಿಮ್ಮದು ಚದುರಂಗದಾಟ. ನಮ್ಮದು ಏನಿಲ್ಲ, ಎಲ್ಲವೂ ಭಗವಂತನ ಲೀಲೆ ಅಂತ ನಾವಿಲ್ಲಿ ಹೇಳ್ತಾ ಇದ್ದೇವೆ. ಎಲ್ಲ ಹೇಳ್ತಾ ಇದ್ದೇವೆ, ಆದರೆ ಅದನ್ನು ನಾವು ಕಾರ್ಯರೂಪಕ್ಕೆ ತರುವಲ್ಲಿ ನಮ್ಮಲ್ಲಿ ಏನೋ ವಿಘ್ನಗಳು ಬರ್ತಾ ಇದೆ, ಏನೇನೋ ಆಲೋಚನೆಗಳನ್ನು ಮಾಡ್ತಾ ಇದ್ದೇವೆ. ನಾವೀಗ ಬೇಕಾದಷ್ಟು ಭಗವಂತನನ್ನು ಭಕ್ತಿ ಮಾಡ್ತೇವೆ, ಪ್ರಾರ್ಥನೆ ಮಾಡ್ತೇವೆ. ಒಬ್ಬ ಬಡವ ಹೇಳಿದಾನಂತೆ, ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸ. ನನ್ನ ಕಾಲು ದೇವಸ್ಥಾನದ ಕಂಬ, ನನ್ನ ಶರೀರ ದೇವಾಲಯ, ಆ ದೇವಸ್ಥಾನದಲ್ಲಿರುವ ಕಳಶ ಅಂದರೆ ನನ್ನ ತಲೆ ಅಂತ ಹೇಳಿದಾನಂತೆ. ಅಂದರೆ ಇಲ್ಲಿ ನಾವು ಕೃಷ್ಣ ಪರಮಾತ್ಮ ಮತ್ತು ಸುಧಾಮನ ಭಕ್ತಿಯನ್ನಿಲ್ಲಿ ಸ್ಮರಿಸ್ಕೊಳ್ಬೋದು. ಸುಧಾಮ ಒಂದು ಮುಷ್ಟಿ ಅವಲಕ್ಕಿಯನ್ನು ಕೊಟ್ಟು ಶ್ರೀಕೃಷ್ಣ ಪರಮಾತ್ಮನ ಪ್ರೀತಿಗೆ ಪಾತ್ರನಾದ ಅಂಥೇಳಿ. ಇಲ್ಲಿ ಈಗ ಮಾತೃ ಸಂಗಮ. ಮಾತೃ ಅಂದರೆ ಯಾರು? ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ ಅಂತ ಹೇಳ್ತೇವೆ. ಮಾತೃ ಕಣ್ಣಿಗೆ ಕಾಣುವಂತಹ ದೇವರು. ನಾವೊಂದು ಹಾಡನ್ನು ಕೇಳ್ತಾ ಇದ್ದೇವೆ. ಕಣ್ಣಿಗೆ ಕಾಣುವ ದೇವರು ತಾನೇ ಅಮ್ಮ ತಾನೇ ಅಂತ ಹೇಳ್ತಾ ಇದ್ದೇವೆ. ಈ ಪದ್ಯವನ್ನು ನಾವು ಕೇಳಿದ್ದೇವೆ. ಹಾಗೆಯೇ ತಾಯಿಯಾದವಳು ಮನೆಯಲ್ಲಿ ಮೊದಲು ಪಾಠವನ್ನು ಕಲಿಸ್ತಾಳೆ. ಅಪ್ಪ ಅಮ್ಮ ಸಂಬಂಧಿಕ ಅಥವಾ ಸಮಾಜದ ಪರಿಸರದ ವಿಷಯಗಳನ್ನು ಕಲಿಸಿಕೊಡ್ತಾಳೆ. ಇಲ್ಲಿ ಒಂದು ನನಗೆ ನೆನಪಾಗ್ತಾ ಇದೆ, ಒಂದು ಸಣ್ಣ ಕತೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಮಗು ಜಗತ್ತಿಗೆ ಬರಲಿಕ್ಕೆ ಕಾಯ್ತಾ ಇತ್ತಂತೆ ತಾಯಿಯ ಹೊಟ್ಟೆಯಿಂದ. ಇನ್ನೇನೋ ಬರಲಿಕ್ಕಿದೆ, ಈಗಾದರೆ ಡಾಕ್ಟ್ರು ಡೇಟ್ ಕೊಡ್ತಾರೆ, ನಿಮಗಿಂಥ ಸಮಯ ಹೆರಿಗೆ ಆಗ್ತದೆ ಅಂತ. ಆಗ ಆ ಮಗು ಹೇಳಿತಂತೆ ದೇವರ ಹತ್ರ, ದೇವರೇ ಯಾರೋ ಹೇಳಿದ್ರು ನನ್ನನ್ನು ನೀನು ಭೂಮಿಗೆ ನಾಳೆನೇ ಕಳಿಸ್ತೀಯಂತೆ, ಹೌದಾ ಅಂತೇಳಿ. ಆಗ ದೇವರು ಹೇಳಿದ್ರಂತೆ ಹೌದು ಅಂತೇಳಿ. ಆಗ ಮಗು ಪುನಃ ಪ್ರಶ್ನಿಸಿತು, ಯಾಕೆ ನನ್ನನ್ನು ಅಲ್ಲಿಗೆ ಕಳಿಸ್ತಾ ಇದ್ದಿ? ನಾನು ಚಿಕ್ಕ ಮಗು, ನಾನು ಅಸಹಾಯಕ, ನಾನಲ್ಲಿ ಏನು ಮಾಡಲಿ ಅಂತೇಳಿ. ಆಗ ದೇವರು ಉತ್ತರಿಸಿದ್ರಂತೆ, ಅಲ್ಲಿ ಬಹಳಷ್ಟು ದೇವತೆಗಳು ಇದ್ದಾರೆ, ನಿನ್ನನ್ನು ನೋಡಿಕೊಳ್ಳಿಕ್ಕೆ ಒಬ್ಬ ದೇವತೆಯನ್ನು ಕಳುಹಿಸಿದ್ದೇನೆ ಅಂತ. ಆಗ ಮಗು ಪುನಃ ಪ್ರಶ್ನಿಸಿತಂತೆ, ನಾನು ಇಲ್ಲಿ ನಗು ನಗುತ್ತಾ ಸಂತೋಷದಿಂದ ಇದ್ದೇನೆ, ಅಲ್ಲಿ ನನಗೆ ಯಾರು ಸಂತೋಷವನ್ನು ಕೊಡ್ತಾರೆ ಅಂತ. ಆಗ ದೇವರು ಹೇಳಿದ್ರಂತೆ, ಆ ತಾಯಿ ನಿನ್ನನ್ನು ನಗಿಸ್ತಾಳೆ, ಸಂತೋಷಪಡಿಸ್ತಾಳೆ, ಎಲ್ಲವನ್ನೂ ತಾಯಿ ಮಾಡ್ತಾಳೆ ಅಂತ. ಆಗ ಮಗು ಪುನಃ ಪ್ರಶ್ನಿಸಿತು, ನನಗೆ ಅವರ ಭಾಷೆ ಅರ್ಥ ಆಗಬೇಕಲ್ಲ, ಯಾವ ಭಾಷೆಯಲ್ಲಿ ಅವರು ಮಾತಾಡ್ತಾರೆ ಅಂತ. ಆಗ ಪುನಃ ದೇವರು ಉತ್ತರಿಸಿದ್ರಂತೆ, ನಿನ್ನ ಭಾಷೆಗೆ ಅರ್ಥವಾಗುವ ರೀತಿಯಲ್ಲಿ ಆ ದೇವತೆ ನಿನಗೆ ಕಲಿಸ್ತಾಳೆ ಭಾಷೆಯನ್ನು ಅಂತ. ಹಾಗೆಯೇ ಮಗು ಇನ್ನೊಂದು ಪ್ರಶ್ನೆಯನ್ನಿಟ್ಟಿತು, ನಾನು ನಿನ್ನಲ್ಲಿ ಮಾತಾಡಬೇಕಲ್ಲ, ಹೇಗೆ ಮಾತಾಡುವುದು ಅಂತೇಳಿ. ಆಗ ದೇವರು ಉತ್ತರಿಸಿದ್ರಂತೆ, ಆ ದೇವತೆ ನಿನಗೆ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಹೇಳಿಕೊಡ್ತಾಳೆ ಅಂತ. ಪುನಃ ಮಗುವಿಗೆ ಪ್ರಶ್ನೆ ಉಳಿಕೆ, ಏನು ಪ್ರಶ್ನೆ ಇರ್ಬೋದು ಅಂತ ತಿಳಿಯುವುದಾದರೆ ಮಗು ಹೇಳಿತಂತೆ, ಹೌದಾ ಅಲ್ಲಿಯ ಜನರೆಲ್ಲ ಕೆಟ್ಟವರಂತೆ, ಹೌದಾ ಅಂತೇಳಿ ದೇವರಲ್ಲಿ ಪ್ರಶ್ನೆ ಆಗ್ತಾ ಇದೆ ಮಗು ತಾಯಿಯ ಗರ್ಭದಲ್ಲಿದ್ದುಕೊಂಡು. ಆಗ ದೇವರು ಹೇಳಿದ್ರಂತೆ, ನಿನ್ನ ತಾಯಿ, ನಿನ್ನ ದೇವತೆ ನಿನ್ನನ್ನು ಜೀವ ಕೊಟ್ಟಾದರೂ ಅವಳು ನಿನ್ನನ್ನು ರಕ್ಷಣೆ ಮಾಡ್ತಾಳೆ ಅಂತ.
ಪುನಃ ಮಗು ಪ್ರಶ್ನಿಸಿತಂತೆ, ಹಾಗಾದರೆ ನೀನು ನನಗೆ ಅಲ್ಲಿ ಇಲ್ಲಲ್ಲ, ನಿನ್ನನ್ನು ಕಾಣುವುದು ಹೇಗೆ? ನಾನು ಬೇಸರದಲ್ಲೇ ಅಲ್ಲಿ ಜೀವನವನ್ನು ಕಳಿಬೇಕಲ್ಲ ಅಂತ. ಅದಕ್ಕೆ ದೇವರು ಉತ್ತರಿಸಿದ್ರಂತೆ, ಆ ದೇವತೆ ನನ್ನನ್ನು ಕಾಣಲು ನಿನಗೆ ಎಲ್ಲವನ್ನು ಹೇಳಿಕೊಡ್ತಾಳೆ ಅಂತ. ಹಾಗೆಯೇ ಕೊನೆಗೊಂದು ಪ್ರಶ್ನೆಯನ್ನು ಮಗು ಹಾಕ್ತದೆ, ಅಲ್ಲ ದೇವರೇ, ನೀನು ಎಲ್ಲ ಹೇಳಿದ್ದಿ, ನಾನೀಗ ಜಗತ್ತಿಗೆ ನಾಳೆ ಹೋಗ್ತಾ ಇದ್ದೇನೆ, ಆ ದೇವತೆ ಅಂತ ಹೇಳಿದ್ಯಲ್ವಾ, ಆ ದೇವತೆ ಯಾರು? ಅವಳ ಹೆಸರೇ ಹೇಳಲಿಲ್ಲಲ್ಲ ನೀನು ಅಂತ. ಆಗ ದೇವರು ಹೇಳಿದ್ರಂತೆ, ಅವಳನ್ನು ನೀನು ಅಮ್ಮ ಎಂದು ಕರೆ ಅಂತ. ಮಗು ಭೂಮಿಗೆ ಬಂತು, ಅಮ್ಮ ಎಂದು ಕರೆಯಿತು. ತಾಯಿಯ ಕಣ್ಣಲ್ಲಿ ಆನಂದ ಬಾಷ್ಪ ಸುರಿಯಿತು. ಇದೇ ಅಲ್ಲವೇ ಮಾತೃಭಾವನೆ? ಆದ್ದರಿಂದ ಇಲ್ಲೆಲ್ಲ ಮಾತೃಗಳೆಲ್ಲ ಸೇರಿದ್ದೀರಿ, ನಿಮಗೆಲ್ಲರಿಗೆ ನನ್ನ ಅಭಿನಂದನೆಗಳು. ಇನ್ನೊಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ, 100 ಜುಟ್ಟನ್ನು ಆಳ್ಬೋದಂತೆ 5 ಜಡೆಯನ್ನು ಆಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಅದು ಇದಕ್ಕೆ ಅಪವಾದ ಆಗಿದೆ. ನಾನಿಲ್ಲಿ ನೋಡುವಾಗ ಎಲ್ಲ ಮಾತೆಯರು ಪರಸ್ಪರ ಸಹಕರಿಸಿಕೊಂಡು ಬಹಳ ಚೆನ್ನಾಗಿ ಉತ್ತಮ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸಿದ್ದೀರಾ. ನಿಮಗೆ ನಾನು ಕೂಡ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಇಂಥ ಮಾತೃ ಸಂಘಗಳು ಎಲ್ಲ ಕಡೆ ಹುಟ್ಟಿಕೊಳ್ಳಿ ಅಂತ ನನ್ನ ಒಂದು ಆಸೆ. ಇನ್ನು ಅಕ್ಷರವು ಲೆಕ್ಕಕ್ಕೆ, ತರ್ಕತಾವಾದಕ್ಕೆ, ಸ್ವರ್ಗಕ್ಕೆ 2 ಅಕ್ಷರವೇ ಸಾಕು ಎಂದ ಸರ್ವಜ್ಞ. ನಮಗೆ ಸ್ವರ್ಗಕ್ಕೆ ಹೋಗಲಿಕ್ಕೆ ವಿದ್ಯೆ ಬೇಡ, 2 ಅಕ್ಷರ ಸಾಕು, ಅದು ಜ್ಞಾನ. ಹಾಗಾದರೆ ಜ್ಞಾನ ಅಂದರೆ ಏನು? ಭಗವಂತನನ್ನು ಸರಿಯಾಗಿ ಅರಿತುಕೊಳ್ಳುವುದೇ ಜ್ಞಾನ. ನಾವು ಏನೋ ಮಾಡ್ತೇವೆ, ದೇವಸ್ಥಾನಕ್ಕೆ ಹೋಗ್ತೇವೆ, ಪೂಜೆ ಕೊಡ್ತೇವೆ, ಆಮೇಲೆ ನಮ್ಮಿಂದ ಎಷ್ಟು ಸಾಧ್ಯ ಉಂಟು ಅಷ್ಟು ಭಕ್ತಿಯನ್ನು ಮಾಡ್ತೇವೆ. ಉತ್ತಮ ಗುಣಗಳು ಬದುಕಿಗೆ ಬೆಳಕಾಗಿ ನಮ್ಮನ್ನು ಕಾಪಾಡುತ್ತವೆ. ಇಂತಹ ಉತ್ತಮ ಗುಣಗಳ ಮಹತ್ವವನ್ನು ಅತ್ಯಂತ ಮನದಟ್ಟುವ ರೀತಿಯಲ್ಲಿ ತಿಳಿಸುತ್ತಾ, ತಾಯಂದಿರ ಕರ್ತವ್ಯದ ಬಗ್ಗೆ ಕರೆ ನೀಡುತ್ತಾ, ನಮ್ಮ ಸಮಿತಿಯ ಎಲ್ಲ ಮಾತೆಯರ ಕಾರ್ಯಗಳನ್ನು ಪ್ರಶಂಸಿಸುತ್ತಾ, ನಮ್ಮ ಇಂದಿನ ಮಾತೃ ಸಂಗಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀಮತಿ ಸೀತಾ ಲಕ್ಷ್ಮಿ, ನಿವೃತ್ತ ಮುಖ್ಯ ಶಿಕ್ಷಕರು, ದಕ್ಷಿಣ ಕನ್ನಡ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಬ್ಬುಕಟ್ಟೆ, ಇವರು ತಮ್ಮ ಅಭಿಪ್ರಾಯವನ್ನು ನಮಗೆಲ್ಲರಿಗೂ ತಿಳಿಸಿದ್ದಾರೆ. ಅವರಿಗೆ ಸಮಿತಿಯ ಪರವಾಗಿ ವಂದನೆಗಳು. ಪತ್ನಿಯಾಗಿ, ಮಗಳಾಗಿ ಹಲವಾರು ರೂಪದಲ್ಲಿ ತನ್ನ ಪಾತ್ರ ನಿರ್ವಹಿಸುತ್ತಿದ್ದಾಳೆ. ಮನೆಯ ಒಳಗೂ ಹೊರಗೂ ತನ್ನ ಇರುವಿಕೆಯ ಛಾಪನ್ನು ಮೂಡಿಸಿರುವ ಸ್ತ್ರೀ ಇಂದು ಸಾಧಿಸಿದರೆ ಸಬಲವನ್ನೇ ನುಂಗಬಲ್ಲಳು ಎಂಬುದನ್ನು ತನ್ನ ಕಾರ್ಯವೈಖರಿಯಿಂದ ನಿರೂಪಿಸಿದ್ದಾಳೆ. ಇಂದಿನ ಮಾತೃಸಂಗಮ ಸಭೆಯಲ್ಲಿ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಸಾಧನೆಗೈದ ಆಹ್ವಾನಿತರು ನಮ್ಮ ಕರೆಗೆ ಹೋಗೊಟ್ಟು ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ಇಂದಿನ ಮಾತೃಸಂಗಮ ಸಭೆಯನ್ನು ದೀಪ ಪ್ರಜ್ವಲನೊಂದಿಗೆ ಉದ್ಘಾಟಿಸಿದ ಶ್ರೀಮತಿ ಲತಾ ರವೀಂದ್ರ, ಭಗವತಿ ಎಜುಕೇಷನ್ ಟ್ರಸ್ಟ್ನ ಕೋಶಾಧಿಕಾರಿ ಹಾಗೂ ಕುದ್ರೋಳಿ ಭಗವತಿ ದೇವಸ್ಥಾನದ ಮುಕ್ತೇಸರಾಗಿರುವ ಇವರಿಗೆ ಸ್ನೇಹಪೂರ್ವಕ ಧನ್ಯವಾದಗಳು.